ಸಮಾನ ಮನಸ್ಕರ ತಂಡದಿಂದ ಉಚ್ಚಿಲದ ಬಡ ಅಶಕ್ತ ಕುಟುಂಬಕ್ಕೆ 6 ಲಕ್ಷ ರೂಪಾಯಿ ವೆಚ್ಚದ ನೂತನ ಗೃಹ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಸಮಾಜ ಸೇವಕ ಕಡ್ಪಾಡಿ ಶಶಿಧರ್ ಪುರೋಹಿತ್ ನೇತೃತ್ವದ ಸಮಾನ ಮನಸ್ಕರ ತಂಡದ 13ನೇ ಯೋಜನೆಯಡಿ ಬಡ ಅಶಕ್ತರಾದ ಉಚ್ಚಿಲ ಪಲ್ಯದ ಪ್ರೇಮ ಆಚಾರ್ಯ ಮತ್ತು ಪುತ್ರಿ ಪ್ರೀತಿಕಾ ಅವರ ವಾಸ್ತವ್ಯಕ್ಕೆ 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ನೂತನ ಗೃಹವನ್ನು ಹಸ್ತಾಂತರಿಸಲಾಯಿತು. ಗಣ್ಯರ ಸಮ್ಮುಖದಲ್ಲಿ ಮನೆಯನ್ನು ಹಸ್ತಾಂತರಿಸಿ ಶುಭ ಸಂದೇಶ ನೀಡಿದ ಕಡ್ಪಾಡಿ ಶಶಿಧರ್ ಪುರೋಹಿತ್ ಅವರು ಸಮಾನ ಮನಸ್ಕರ ತಂಡದ ಮೂಲಕ ಸಮಾಜದ ಸುಪ್ತವಾಗಿರುವ ಶ್ರೇಷ್ಠ ವ್ಯಕ್ತಿತ್ವವು ಅನಾವರಣಗೊಳ್ಳುತ್ತಿದೆ. ಗೃಹ ನಿರ್ಮಾಣ ಮತ್ತು ನವೀಕರಣ ಸಮಿತಿಯ 49 ಜನರ ತಂಡದಿಂದ ಈ ಮನೆಯನ್ನ ನಿರ್ಮಿಸಿ ಹಸ್ತಾಂತರಿಸಲಾಗಿದ್ದು, ತಂಡದ ಸಮಸ್ತರ ತ್ಯಾಗ ಪರಿಶ್ರಮವನ್ನು ಶ್ಲಾಘಿಸಿದರು. ಸ್ಥಳೀಯ ಪ್ರಮುಖರಾದ ಶಾಂತಮೂರ್ತಿ ಭಟ್ ಉಚ್ಚಿಲ, ಸಮಾನ ಮನಸ್ಕರ ತಂಡದ ಶಿಲ್ಪಿ ಮಾಧವಾಚಾರ್ಯ ಪುತ್ತೂರು, ಪಡುಗುತ್ಯಾರು ಸದಾಶಿವಾಚಾರ್ಯ, ಡಾಕ್ಟರ್ ಪ್ರತಿಮಾಜಿ ಆಚಾರ್ಯ ಮಣಿಪಾಲ, ನಿವೃತ್ತ ಯೋಧ ವಾದಿರಾಜ ಆಚಾರ್ಯ ಹಲೆಬೂರು, ಶಾಂತಿ ಸುಬ್ರಹ್ಮಣ್ಯ ಆಚಾರ್ಯ ವೇದಿಕೆಯಲ್ಲಿದ್ದರು. ಪ್ರಾರಂಭದಲ್ಲಿಂದಲೂ ನಮಗೆ ಪ್ರತಿಯೊಂದು ಮುಂದಾಳತ್ವನ ನಿರ್ದೇಶನ ನಮ್ಮ ಮಾಧವಾಚಾರ್ಯ ಅವರು ಇಲ್ಲದೆ ಈ ಕೆಲಸಗಳು ಇಷ್ಟು ಸರಳವಾಗಿ ಹಾಗೆ ನಮಗೆ ಯಾವುದೇ ಒಂದು ಒತ್ತಡಗಳಿಲ್ಲದೆ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಪ್ರಮುಖರಾಗಿ ನಮಗೆ ಪ್ರತಿಯೊಂದು ಸಂದರ್ಭದಲ್ಲಿ ಈ ಒಂದು ಕೆಲಸಕ್ಕೆ ಸಹಭಾಗಿತ್ವವನ್ನು ಹಾಗೆ ಕೊಡ್ತಾ ಇದ್ದಾರೆ. ಅದರಂತೆ ಶೇಖರಾಚಾರ್ಯ ಕೂಡ ಅವರನ್ನು ಕೂಡ ನೆನೆಸ್ಕೊಳ್ಬೇಕು. ಯಾಕಂದರೆ ಮಾಡಿನ ಗೃಹ ಮಾಡ್ತಾ ಇದ್ದಾರೆ, ಅದು ಕೂಡ ಒಳ್ಳೆಯ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಎಷ್ಟು ಒಳ್ಳೆಯ ವ್ಯಕ್ತಿಗಳಿದ್ದಾರೆ ಅಂಥೇಳಿ ನಮಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಹೋದಂತೆ ಗೊತ್ತಾಗ್ತದೆ. ನಮ್ಮಷ್ಟಿಗೆ ನಾವು ಬದುಕ್ತೇವೆ, ಅದು ನಮಗೋಸ್ಕರ.